ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಟೀಮ್ ಇಂಡಿಯಾ ಸೌಹಾರ್ದ ವತಿಯಿಂದ ಕರಾವಳಿ ನೆಲದಲ್ಲಿ ಸೌಹಾರ್ದ ಸಂಚಾರ ಜಾಥಾ ಕಾರ್ಯಕ್ರಮವನ್ನು ಜುಲೈ 14, 15 ಮತ್ತು 16ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಜನರಲ್ ಕನ್ವೀನರ್ ಸ್ವಾಗತ ಸಮಿತಿಯ ಸದಸ್ಯರಾದ ಎಂಕೆ ಇಬ್ರಾಹಿಂ ಮಸೂದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಟೀಮ್ ಇಂಡಿಯಾ ಸೌಹಾರ್ದ ಸಂಚಾರ ಕಾಪು ಇದರ ಜನರಲ್ ಕನ್ವೀನರ್ ಸ್ವಾಗತ ಸಮಿತಿಯ ಸದಸ್ಯರಾದ ಎಂಕೆ ಇಬ್ರಾಹಿಂ ಮಸೂದ್ ಅವರು ಮಾತನಾಡಿ, ಎಸ್ವೈಎಸ್ ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಯುವ ಸಮೂಹವನ್ನು ಒಳಿತಿನೆಡೆಗೆ ಸಂಘಟಿಸಲು ಕಾರ್ಯಾಚರಣೆಯಲ್ಲಿರುವ ಸಂಘಟನೆಯಾಗಿದೆ. ಇತ್ತೀಚೆಗೆ ಕರಾವಳಿ ಪ್ರದೇಶದಲ್ಲಿ ಅತಿಯಾಗಿ ಮನುಷ್ಯರಡಿಯಲ್ಲಿ ದ್ವೇಷದ ವಿಷಬೀಜ ಬಿತ್ತಿ ಪರಸ್ಪರ ಹಗೆತನ, ಕೊಲೆಗಳ ಮೂಲಕ ನಾಡಿನ ಸೌಹಾರ್ದತೆಯನ್ನು ಹಾಳುಗೆಡವಲಾಗುತ್ತಿದೆ. ಈ ಸಂದರ್ಭದಲ್ಲಿ ನಾಡಿನ ಭಾವೈಕ್ಯತೆಯ ಪರಂಪರೆಯನ್ನು ಎತ್ತಿ ಹಿಡಿದು ಸೌಹಾರ್ದತೆಯ ಸಂದೇಶವನ್ನು ಸಾರುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ಸಾರ್ವಭೌಮದ ಸಂದೇಶವನ್ನು ಸಾರುತ್ತಾ ಸಂದರ್ಭೋಚಿತವಾದ ಒಂದು ಕಾರ್ಯಕ್ರಮ, ಹೃದಯಗಳನ್ನು ಬೆಸೆಯೋಣ ಎಂಬ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಈ ಒಂದು ಕರಾವಳಿ ನೆಲದಲ್ಲಿ ಎಸ್ವೈಎಸ್ ರಾಜ್ಯ ಸಮಿತಿಯು ಸೌಹಾರ್ದ ಸಂಚಾರ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರ ಒಂದು ಭಾಗವಾಗಿ ಈ ಒಂದು ಕರಾವಳಿಯ ಪ್ರಮುಖ 14 ಕೇಂದ್ರಗಳಲ್ಲಿ ಜುಲೈ 14, 15, 16 ದಿನಾಂಕಗಳಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡ ಒಂದು ಕಾರ್ಯಕ್ರಮದ 14ನೇ ತಾರೀಕು ಮಂಗಳವಾರ ಕುಂದಾಪುರದಿಂದ ಆರಂಭಗೊಂಡು ಉಡುಪಿ ಕಾರ್ಕಳ ಕೇಂದ್ರದಲ್ಲಿ ಕಾರ್ಯಕ್ರಮ ನಡೆಸಿ ಅಂದಿನ 14ನೇ ದಿನಾಂಕದ 4ನೇ ಕೇಂದ್ರವಾಗಿ ಕಾಪು ಜಂಕ್ಷನ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅಬ್ದುಲ್ ಹಾಜಿ ಮೂಳೂರು, ಹನೀಫ್ ಹಾಜಿ ಕನ್ನಂಗಾರ್ ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ. Pull up the hands and the feeling more beer. I dig a don. I sick a John. Take it on the row and the show and the pull up the fix it. Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.